ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮದುವೆ ಆಯಿತು, ಇದೀಗ ಏನು ಮಾಡಬೇಕು? ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಉಳಿದಿರುವಂಥ ಕೆಲವೊಂದು ಕೆಲಸಗಳನ್ನ ಮುಗಿಸ್ಬೇಕು. ಇದ್ರ ಜೊತೆಗೆ ನನಗೆ ದೀಪುಗೆ ಸರ್ಪ್ರೈಸ್ ಆಗಿರುವಂಥ ಒಂದು ಪ್ರೀತಿಯ ಉಡುಗೊರೆ ಕೂಡ ಸಿಕ್ತು. ಅದಂತೂ ಅದ್ಭುತವಾಗಿದೆ, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ಹಾಗೆಯೇ ಏನೆಲ್ಲ ಆಯಿತು, ನಾವು ಯಾವಾಗ ಹೊರಡೋದು, ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಫಸ್ಟ್ ಏನ್ ಮಾಡಿದ್ವಿ ಗೊತ್ತಾ, ಈ ಮುದ್ದಾಗಿರುವಂತ ಪಾಪುನ ನೋಡಕ್ ಹೋದ್ವಿ. ಯಾಕೆ, ಏನು, ಯಾರ್ ಪಾಪು ಇದು ಅಂತ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಹೇಗಾಯ್ತು ಎಲ್ಲ? ಖುಷಿನಾ? ಫೈನಲಿ ಹೆಣ್ಮಗು ಬೇಕಿತ್ತ ಗಂಡ್ ಮಗು ಬೇಕಿತ್ತ? ಇಬ್ರಿಗೆ ಏನ್ ಆಸೆ ಇತ್ತು? ಏನ್ ಆಸೆ ಇತ್ತು ಚಂದ್ರಣ್ಣಗೆ? ಓಕೆ, ನಾ ಸೂಪರ್ ಅಲ್ಲ. ಸರಿ, ಇವಾಗ ಮಗು ಯಾರ ತರ ಇದೆ? ಅಪ್ಪ ತರ ಇದೆಯಾ? ಮಿಕ್ಸ್ ಇದೆ, ಆಬ್ವಿಯಸ್ಲಿ ಮಿಕ್ಸ್ ಆಗೇ ಬಂದಿರೋದಲ್ವಾ. ಯಾರು ಫಸ್ಟ್ ನೋಡಿರೋದು ಪಾಪುನ? ಹೌದಾ? ನೀವಾದ್ಮೇಲೆ? ಹೌದಾ? ಹೇಗಾಯ್ತು ಡೆಲಿವರಿ ಎಕ್ಸ್ಪೀರಿಯನ್ಸ್? ನೋವಾಗಿಲ್ಲ ಒಂಚೂರು? ಸಿಸೇರಿಯನ್ ನೋವಾಗಲ್ಲ? ಇವಾಗ ನೋವಿದ್ಯಾ? ಡೀಟೇಲ್ಸ್ ಕೇಳಿದ್ರಾ? ಹೊಸದಾಗಿ ಮಾಮಿಯಿಂದ ನಾನೆಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದೆ. ಬಿಕಾಸ್ ಬೇಕಲ್ವಾ ಮುಂದಕ್ಕೆ ನಮಗೂ. ಇದೇ ಟೈಮ್ಗೆ ಅವ್ರಿಗೆ ತಂದಿರುವಂಥ ಗೋಲ್ಡ್ ರಿಂಗ್, ಬಟ್ಟೆಗಳು, ಇದನ್ನೆಲ್ಲ ಗಿಫ್ಟ್ ಮಾಡಿದ್ವಿ ನಾವು. ಗಿಫ್ಟ್ ಕೊಟ್ವಿ ಇನ್ಫ್ಯಾಕ್ಟ್. ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಖುಷಿ ಆಯಿತು. ನಾವೆಲ್ಲರೂ ತುಂಬಾನೇ ಪ್ರೊಟೆಕ್ಷನ್ ತಗೊಂಡು ಬಂದಿರೋದು ಸ್ಪರ್ಶ ಹಾಸ್ಪಿಟಲ್ಗೆ. ಏನಕ್ಕೆ ಬಂದಿದ್ದೀವಿ ಅಂದ್ರೆ, ಇದರಲ್ಲ ನಮ್ಮ ಹುಡುಗರು, ಅಂದ್ರೆ ನನ್ನ ಯಜಮಾನ್ರು, ಇವ್ರ ಯಜಮಾನ್ರು, ಅವ್ರ ಸಿಸ್ಟರ್ ಫಸ್ಟ್ ಕಸಿನ್ ಅಂಡ್ ದಿ ಓನ್ಲಿ ಸಿಸ್ಟರ್ ಗೆ ಡೆಲಿವರಿ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಫ್ಯಾಮಿಲಿನಲ್ಲಿ ಫಸ್ಟ್ ಪುಟಾಣಿ ಪಾಪು ಅಂಡ್ ಪ್ರಿನ್ಸೆಸ್ ಹುಡುಗಿ ಹುಟ್ಟಿರೋದು. ತುಂಬಾನೇ ಖುಷಿ ಆಗಿದೆ ಎಲ್ಲರಿಗೂ. ಸೊ ನಾವು ಕಷ್ಟಪಟ್ಟು ನೋಡೋದಕ್ಕೆ ಬಂದಿದ್ದೀವಿ ಗೊತ್ತಾ. ಅಂಡ್ ಅವ್ರಿಗೆ ಮದ್ವೆನೂ ಮಿಸ್ ಆಗಿದೆ. ಸೊ ಎರಡು ಕಡೆನೂ ಗುಡ್ ನ್ಯೂಸ್. ಬಟ್ ಎಲ್ಲಾನು ಒಟ್ಟಿಗಿರೋದಕ್ಕೆ ಆಗಿಲ್ಲ. ನನ್ನೆಲ್ಲ ಇವಾಗ ಇಲ್ಲಿ ಬಂದು ನಮ್ಮೆಲ್ಲರಿಗೂ ತುಂಬಾನೇ ಖುಷಿ ಆಯ್ತು. ಖುಷಿ ನನಗೆ ನಮ್ಮನ್ನ ನೋಡಿ ಅಮೇಝಿಂಗ್. ಸರಿ, ಇದಾಯ್ತು. ಇಲ್ಲೆಲ್ಲ ನೋಡಿ ನಾವು ಬೇಗ ಹೋಗ್ಬೇಕು, ಬಿಕಾಸ್ ಜಾಸ್ತಿ ಹೊತ್ತು ಇರಂಗಿಲ್ಲ. ನೆಕ್ಸ್ಟ್ ಏನು ಅಂತ ನಿಮಗೆ ತಿಳಿಸ್ತೀನಿ. ಲೆಟ್ಸ್ ಗೋ. ಸ್ಟಾರ್ಟಿಂಗ್ ಪಾಪುದು ಒಂದು ವಿಡಿಯೋ ನೋಡಿದ್ರಲ್ಲ, ಅದು 3 ದಿನದಲ್ಲಿ ತೆಗೆದಿರುವಂಥ ವಿಡಿಯೋ ಪಾಪುದು. ಇದೀಗ ಎಕ್ಸಾಕ್ಟ್ ಆಗಿ ಇವತ್ತಿಗೆ 1 ತಿಂಗಳು ಆಯಿತು. ವೆರಿ ಹ್ಯಾಪಿ 1 ಮಂತ್ ಪ್ರಿನ್ಸಸ್, ನಮ್ಮ ಫ್ಯಾಮಿಲಿಯ ಫಸ್ಟ್ ಪ್ರಿನ್ಸಸ್ ಆ್ಯಂಡ್ ವೆರಿ ಪ್ರೆಷಸ್ ಒನ್ ನಮ್ಮೆಲ್ಲರಿಗೂ. ಆ್ಯಂಡ್ ಇದು ಅನು ಅವರು, ಅಂದರೆ ದೀಪು ಅವರ ಫಸ್ಟ್ ಕಸಿನ್. ಆ್ಯಂಡ್ ನನಗೆ ಅವ್ರಿಗೆ ನಾನು ಅತ್ತಿಗೆ ಆಗ್ತೀನಿ. ಸೊ ಅವರ ಸೀಮಂತ ದಿನ ನಾವು ಯಾರೂ ಹೋಗೋದಕ್ಕಾಗಿರಲಿಲ್ಲ. ಬಟ್ ಆ ಒಂದು ಮುದ್ದಾದ ಸಂಭ್ರಮದ ಒಂದು ಕ್ಯೂಟ್ ಫ್ಯಾಮಿಲಿ ಪಿಕ್ಚರ್ಸ್ ಇಲ್ಲಿದೆ ನೋಡಿ. ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಎಲ್ಲ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಈ ಒಂದು ಕ್ಷಣ. ತುಂಬ ಖುಷಿಯಿಂದ ಒಂದು ಸ್ವಲ್ಪ ಹೊತ್ತು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ನಾವೆಲ್ಲರೂ ಊಟಕ್ಕಂತ ಹೊರಟ್ವಿ. ಬಿಕಾಸ್ ಇಟ್ ವಾಸ್ ಆಬ್ಸಲ್ಯೂಟ್ಲಿ ಲಂಚ್ ಟೈಮ್. ಸೂಪರ್ ಭರ್ಜರಿ ಊಟ. ಏನಿದು? ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿನಾ? ಹೆಂಗಿದೆ? ಚೆನ್ನಾಗಿದ್ಯಾ? ಅಯ್ಯ, ಏನು ತಿಂತಾ ಇದ್ದೀರಾ? ಚೆನ್ನಾಗಾಯ್ತಾ? ಪಿಜ್ಜಾ ಆ್ಯಂಡ್ ಚಿಕನ್ ಬಿರಿಯಾನಿ. ನಿಜ ಹೇಳ, ಈ ಬಿರಿಯಾನಿ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿದ್ವಿ. ಸೋ ಟೇಸ್ಟಿ ಗೊತ್ತಾ. ಇಲ್ಲಿಂದ ಮನೆಗೆ ಹೋದ್ಮೇಲೆ ಸರ್ಪ್ರೈಸ್, ನಮಗೆ ಅಪ್ಪ ಅಮ್ಮ ಏನೋ ಕೊಡ್ತಾ ಇದ್ದಾರೆ. ನಮಗ್ ಕ್ಲೂ ಕೊಟ್ಟಿದ್ರು ನಿಮ್ಗೇನೋ ಗಿಫ್ಟ್ ಕೊಡ್ತಾ ಇದೀವಿ ಅಂತ. ಬಟ್ ನೋಡಿದ್ರೆ ಚಿನ್ನದ ದೇವ್ರು ಸಿಕ್ಕಿದೆ. ವಾವ್, ಗೋಲ್ಡನ್ ಲಕ್ಷ್ಮೀ ದೇವ್ರು. So beautiful. And then we have ಲಕ್ಷ್ಮೀ ದೇವ್ರು ಅಂದ್ರೆ ವೆಂಕಟೇಶ್ವರ ದೇವ್ರು. ಸೂಪರ್ ಆಗಿದೆ ಇದು ಮಾತ್ರ. ಲವ್ಲಿ. ಥ್ಯಾಂಕ್ ಯು. ಹೇಗಿದೆ? ಸೂಪರ್. God bless you. ಸಕ್ಕತ್ತಾಗಿದೆ. ಫೋಟೋ ಎರಡು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡೋಕೆ.
ನಾನು ಸಾರಿ ಹಾಕಿದ್ದೀನಲ್ಲ, ಅಂದರೆ ಎಲ್ಲಿಗೆ ರೆಡಿ ಆಗಿರ್ಬೋದು. ನಾವು ಫ್ಯಾಮಿಲಿಯವರೆಲ್ಲ ಸೇರಿ ಟೆಂಪಲ್ಗೆ ಹೊರಟಿದ್ದೀವಿ. ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಬನ್ನಿ ಬೇಗ ರೀಚ್ ಆಗೋಣ. ಹಾಯ್, ನಾವೆಲ್ಲರೂ ಫ್ಯಾಮಿಲಿ ಸಮೇತ ಇವತ್ತು ಚಿಕ್ಕ ತಿರುಪತಿಗೆ ಬಂದಿದ್ದೀವಿ. ನಾವು ಆ್ಯಕ್ಚುಲಿ ತಿರುಪತಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಇವಾಗ ಕೋವಿಡ್ ಇರೋದ್ರಿಂದ ನಾವು ಹೋಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾವು ಚಿಕ್ಕ ತಿರುಪತಿಗೆ ಬಂದಿದ್ದೀವಿ. ಸೊ ಏನೆಲ್ಲ ಅಂದ್ಕೊಂಡಿದ್ದೀವಿ ನೋಡೋಣ ಅಲ್ಲಿ ಹೇಗಾಗುತ್ತೆ ಪೂಜೆ ಅಂತ. ಫ್ಯಾಮಿಲಿಯವ್ರ ಎದುರು ಕಡೆ ಹೋಗ್ತಾ ಇದ್ದಾರೆ, ನಾವೆಲ್ಲರೂ ದೂರ ನಿಂತಿದ್ದೀವಿ. ಆ್ಯಂಡ್ ಮಾಸ್ಕ್ ಇಸ್ ಕಂಪಲ್ಸರಿ. ತುಂಬ ಟಯರ್ಡ್ ಕೂಡ ಆಗಿದ್ದೀವಿ. ಸೊ ಬನ್ನಿ. ತಿರುಪತಿಗೆ ಹೋಗ್ಬೇಕಂತ ತುಂಬ ಆಸೆನಲ್ಲಿದ್ವಿ, ಬಟ್ ಕೋವಿಡ್ ಪೀಕಲ್ಲಿ ಇರೋದ್ರಿಂದ ನಾವು ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಚಿಕ್ಕ ತಿರುಪತಿಗೆ ಹೋಗಿದ್ವಿ. ನಾವಿಷ್ಟು ಜನ ಬಂದಿದ್ದೀವಿ ಟೆಂಪಲ್ಗೆ. ನಮ್ಮ ಪೂಜೆ ಆಯಿತು, ನಮ್ಮ ಹೊಸ ದೇವ್ರ ಫೋಟೋನ ಇಲ್ಲಿ ತಂದು ಅದಕ್ಕೂ ಪೂಜೆ ಆಯಿತು. ಇದೀಗ ನಾವೇನೋ ಒಂದು ಸ್ಪೆಷಲಾಗಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗೆ ಮಾಡ್ತಾರೆ, ಹೇಗೆ ನಡೀತೆ ಅಂತ ಗೊತ್ತಿಲ್ಲ. ಇದು ನಮ್ಮ ಮೊದಲನೇ ಸತಿ. ಅದೇನು ಅಂತ ನೀವು ನೋಡಿ ಬನ್ನಿ ಹೋಗೋಣ. ಸೊ ನಾವೇನು ಮಾಡಿದ್ವಿ ಅಂದರೆ ಮಿನರ್ವರ್ ಹರಕೆ ಇತ್ತು, ತಲೆ ಮುಡಿ ಕೊಡೋದು. ಸೊ ಅದು ಫೈನಲಿ ಇಲ್ಲ ಆಯಿತು. ಐ ಯು ಹ್ಯಾಪಿ? Yes, very happy. ಹೋಗಿ ರೈಟ್ ಹೇಳ್ರಿ. ನಿಮ್ಗೆ ಏನಾದರೂ ಬೇಕಾ ಯಾರಿಗಾದ್ರೂ? ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದೆ, ಇವಾಗ ಮತ್ತೆ ನನಗೆ ಸಿಕ್ತು. ಜಾಸ್ತಿ ತರ ಜೋರಾಗೋದು. ಎಲ್ಲ ಮುಗಿಸಿದ್ಮೇಲೆ ನಾನು ನೋಡಿ ಇದನ್ನು ತಗೊಂಡು ಆಟಾಡ್ತಾ ಇದ್ದೆ. ಮಾಮ ನನಗೆ ಕೊಟ್ಟರು ಇದನ್ನು. ಸೋ ಲವ್ಲಿ. ಅದನ್ನ ನೋಡಿದ ತಕ್ಷಣ ಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಅನ್ಕೊಂಡಿದ್ದನ್ನು ಆದಷ್ಟು ಮಾಡಬೇಕಲ್ವಾ. ಸೊ ಅಲ್ಲಿಂದ ನಾವು ಡಿನ್ನರ್ಗೆ ಅಂತ ಹೊರಗಡೆ ಹೋದ್ವಿ. And for the first time ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದು ಫಾರ್ ಅ ಡಿಫ್ರೆಂಟ್ ಪಾರ್ಟಿ ಎನ್ವೈರನ್ಮೆಂಟ್ಗೆ. ಎಲ್ಲಿ ಬಂದಿದ್ದೀವಿ ನಾವು? ಏನ್ ಮಾಡ್ತೀವಿ? ಡಾನ್ಸ್ ಮಾಡ್ತೀವಿ, ಜಾಲಿ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಜಾಲಿ ಮಾಡೋದು. ಸೂಪರ್. Hello. ಬಿಗ್ ಬ್ರೂಸ್ಕಿಗೆ ಹೋಗ್ಬಿಟ್ಟು ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ನಾನ್ ವೆಜ್ ಐಟಮ್ಸ್ನೆಲ್ಲ ಆಯ್ಕೆ ಮಾಡಿ ಭರ್ಜರಿಯಾಗಿ ತಿಂದು ತುಂಬಾನೇ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಸ್ಕ್ವಿಡ್ ನನ್ನ ಫೇವ್ರೆಟ್. ಹಾಯ್, ಇದು ಇನ್ನೊಂದು ದಿನ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ನಮ್ಮ RT-PCR ಟೆಸ್ಟ್ ಮಾಡಿಸ್ಬೇಕು. ಅದಾದಮೇಲೆ ದೀಪು ಅವ್ರಿಗೆ ಅವರ ಫ್ರೆಂಡ್ನ ಮೀಟ್ ಆಗಬೇಕು. ಮೀನ್ಮೇಲೆ ನಾನು ಶಾಪಿಂಗ್ ಮಾಡಬೇಕು. ಏನಕ್ಕಪ್ಪ ಎಷ್ಟೊಂದು ಶಾಪಿಂಗ್ ಅಂದರೆ ಇಂಡಿಯನ್ ಔಟ್ಫಿಟ್ಸ್ ಆಗೋಬೇಕಲ್ವಾ. ಇನ್ನೆಲ್ಲ ಹಬ್ಬಗಳು ಬರೋದಕ್ಕೆ ಶುರು ಆಗುತ್ತೆ ಬರೋ ವರ್ಷದಲ್ಲಿ. ಈ ವರ್ಷದಲ್ಲಿ ಏನೆಲ್ಲ ಇರುತ್ತೆ? ಯುಗಾದಿ ಬರುತ್ತೆ, ಗಣೇಶ ಚತುರ್ಥಿ ಬರುತ್ತೆ, ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ, ಸಂಕ್ರಾಂತಿ ಆಗೋಯ್ತಲ್ಲ. ಸೊ ಹಾಗಾಗಿ ಈ ಥರದೆಲ್ಲ ಇರುತ್ತಲ್ಲ. ಸೊ ಐ ನೀಡ್ ಅ ಲಾಟ್ ಆಫ್ ಇಂಡಿಯನ್ ಔಟ್ಫಿಟ್ಸ್. ಅದಕ್ಕೆ ಅದು ಬಿಟ್ಟರೆ ಯೂಟ್ಯೂಬ್ಗೆ ಬೇಕಾಗತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಕೆಲವೊಂದು ಫಾರ್ಮಲ್ಸ್ ಎಲ್ಲ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಮಾಡಬೇಕು. ಆ್ಯಂಡ್ ಕ್ಯಾನ್ ಯು ಸಿ ಹ್ಯಾಪಿ ಫ್ಯಾಟ್. ಮುಖ ಹಿಂಗೆ ರೌಂಡ್ ಆಗಿದೆ. ಸೊ ಇಬ್ರು ವೆಯ್ಟ್ ಗೇನ್ ಆಗಿದ್ದೀವಿ. ಬಟ್ ಇಟ್ಸ್ ಓಕೆ. ಮನೆಗೆ ಹೋದ್ಮೇಲೆ ನಾವು ವೆಯ್ಟ್ನ ಲೂಸ್ ಮಾಡ್ತೀವಿ. ಇಟ್ ಡಸಂಟ್ ಮ್ಯಾಟರ್. ಮನೇಲೆಲ್ಲ ಬೇಗ ಬರೋದಕ್ಕೆ ಹೇಳಿದ್ದಾರೆ. ಬಿಕಾಸ್ ಇವತ್ತು ಒನ್ ಲಾಸ್ಟ್ ನೈಟ್ ವಿತ್ ದ ಫ್ಯಾಮಿಲಿ ಅಲ್ವಾ. ಅದಾದಮೇಲೆ ನಾಳೆ ಬೆಳಗ್ಗೆ ನಮ್ಮ ಫ್ಲೈಟ್ ಇದೆ. ಸೊ ತುಂಬಾ ಬ್ಯುಸಿ ಸ್ಕೆಡ್ಯೂಲ್. ಬ್ರೀದಿಂಗ್ ಸ್ಪೇಸ್ ಸಿಗ್ತಾ ಇಲ್ಲ. ಮೆಂಟಲಿ ಒಂಥರ ಸ್ಟ್ರೆಸ್ಡ್ ಆಗಿ ಹಲವಾರು ಥಾಟ್ಸ್ ಇದೆ. ಎನಿವೇಸ್ ಇವಾಗ ಹೊರಡೋಣ ನಮ್ಮ RT-PCR ಟೆಸ್ಟ್ ಮಾಡಿಸೋದಕ್ಕೆ. ಹೊಸ ಜೋಡಿ ಇಲ್ಲಿದೆ. ಹೆಲೋ. ವೆಸ್ಟರ್ನ್ ಔಟ್ಫಿಟ್ ಅಲ್ಲಿ ಇದ್ದಾರೆ. ನೋಡಿದ್ರಾ? ಇಂಡಿಯನ್ ಇಂದ ವೆಸ್ಟರ್ನ್ ಗೆ ಕನ್ವರ್ಟ್ ಆಯ್ತು. ಹೌ ಡು ಯು ಫೀಲ್? ಲಿಬರೇಟೆಡ್ ನೋಡಿ. ನೈಟ್ ಡ್ರೆಸ್ ಅಂತೇವೆ. ಇಲ್ಲಿ ನಮ್ಮ ಮಾಮ ಇದ್ದಾರೆ, ಈ ಕಡೆ ನಮ್ಮ ಯಜಮಾನ್ರು ಇದ್ದಾರೆ. ಹಾಯ್. ಎನಿವೇಸ್ ಓಕೆ, ಬಾಯ್. ಫಸ್ಟ್ ಥಿಂಗ್ ನಾವು ಹೋಗಿದ್ದು ಕೋವಿಡ್ ಟೆಸ್ಟ್ಗೆ. ಯಾಕಂದರೆ ಮರುದಿನಾನೇ ನಮ್ಮ ಫ್ಲೈಟ್ ಇತ್ತು. ಸೊ ಮೆಟ್ರೋಪಾಲಿಸ್ನ ಆಯ್ಕೆ ಮಾಡಿದ್ವಿ. ಅಲ್ಲಿ ಹೊರಗಡೆನೆ ಪುನೀತ್ ಸರ್ ಅವ್ರ ಫೋಟೋ ಇತ್ತು.
ಡೆಫಿನೆಟ್ ಆಗಿ ಬೇಜಾರಾಯಿತು, ಬಟ್ ಹಿ ವಿಲ್ ಆಲ್ವೇಸ್ ಬಿ ವಿತ್ ಅಸ್ ಅಲ್ವಾ. ಲುಕ್ ಅಟ್ ದಟ್ ಸ್ಮೈಲಿಂಗ್ ಫೇಸ್. ಅಲ್ಲಿಂದ ನಾವು ಲುಲು ಹೈಪರ್ ಮಾರ್ಕೆಟ್ಗೆ ಹೋದ್ವಿ. ಹೋಗಿದ ತಕ್ಷಣನೇ ಫಸ್ಟ್ ಫೇವ್ರೆಟ್ ಸ್ಪಾಟ್ ಏನದು KFC ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವು ಚೆನ್ನಾಗಿ ಬರ್ಗರ್ನ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ದೀಪು ಅವ್ರ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋದ್ರು, ನಾನು ಶಾಪಿಂಗ್ನ ಕಂಟಿನ್ಯೂ ಮಾಡಿದೆ. ಬಂದಿರೋದು ಲುಲು ಹೈಪರ್ ಮಾರ್ಕೆಟ್ಗೆ. ನಮ್ಮ ಲಂಚ್ ಆಯಿತು, KFCನಲ್ಲಿ ಯಮ್ಮಿ ಆಗಿತ್ತು. ಇಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಸ್ವಲ್ಪ ಇಂಡಿಯನ್ ಕಲೆಕ್ಷನ್ಸ್. ಆ್ಯಸ್ ಆಫ್ ನಾವ್ ನಾಟ್ ಇಂಪ್ರೆಸ್ಡ್. ತುಂಬಾ ಬೇಸಿಕ್ ಮಾಲ್. ಇದಕ್ಕಿಂತ ನಮ್ಮ ಒರಾಯನ್ ತುಂಬಾ ಚೆನ್ನಾಗಿದೆ, ತುಂಬ ಆಪ್ಷನ್ಸ್ ಇದೆ. ಡಿಸಪಾಯಿಂಟೆಡ್, ಬಟ್ ಹುಡ್ಕೋಣ, ಸಿಕ್ಕಿದ್ರೆ ಸಿಗುತ್ತೆ. ಇವು ನೆವರ್ ನೋ. ಕೊನೆಯದಾಗಿ ಎಲ್ಲ ಆದಮೇಲೆ ಗೊತ್ತಾಗೋದು. ಲುಲು ಅಲ್ಲಿ ನನಗೆ ಅವರ ಒಂದು ಔಟ್ಫಿಟ್ ಕಲೆಕ್ಷನ್ಸ್ ಒಂಚೂರು ಇಷ್ಟ ಆಗಲ್ಲ. ಬಟ್ ನಾನು ಅಲ್ಲಿಂದ ಫೈನಲಿ ಹೋಗಿದ್ದು ಮಂತ್ರಿ ಸ್ಕ್ವೇರ್ ನೀರೂಸ್ಗೆ. ಅಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಇಂಡಿಯನ್ ಕಲೆಕ್ಷನ್ಸ್ನ ತಗೊಂಡು ನಾವು ಫೈನಲಿ ಮನೆ ತಲುಪಿದ್ವಿ. ಹೊರಗಡೆ ಹೋಗಿದ್ವಿ, ಫೈನಲಿ ಮನೆಗೆ ಬಂದ್ವಿ. ಇವಾಗ ಸುಸ್ತಾಗಿದೆ. ಟೈಮ್ ಆಗಿರೋದು 8:40. ಫಟಾಫಟ್ ಫ್ಯಾಮಿಲಿ ಜೊತೆ ಊಟ ಮಾಡಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಮನೆ ಮೆಸ್ ಆಗಿದೆ, ಅಲ್ಲೆಲ್ಲ ಕಿರ್ಚ್ಕೋತಾ ಇದ್ದಾರೆ ಕೆಳಗಡೆ, ಯಪ್ಪ. ಸೊ ಪ್ಯಾಕಿಂಗ್ ಆದಮೇಲೆ ಮನೆಯವ್ರ ಜೊತೆ ಎಲ್ಲ ಕೂತ್ಕೋಬೇಕು, ಮಾತಾಡಬೇಕು. ಬಿಕಾಸ್ ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು, 6 ಗಂಟೆಗೆ ಎದ್ದೇಳಬೇಕು, ರೈಟ್? ಆಲ್ ರೈಟ್. ಸೊ ಡಿನ್ನರ್, ಸೀ ಫುಡ್. ಮದುವೆ ಮನೆ ಎಷ್ಟು ಮೆಸ್ಸಿ ಆಗಿರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಪ್ಲೀಸ್ ನೋಡಿ. ಅಡಿಗೆ ರೆಡಿನಾ? ರೆಡಿ. ಬೇಜಾರಲ್ಲಿದ್ದೀರ? ಸುಸ್ತಾಯ್ತು ಅಡಿಗೆ ಮಾಡಿ ಮಾಡಿ. ಮುದ್ದೆ, ಮೀನ್ ಸಾರು, ಮೀನ್ ಫ್ರೈ, ಮಟನ್ ಸಾರು. ವಾವ್, ತಿನ್ನಿ, ಖುಷಿಯಿಂದ ತಿನ್ನಿ ಎಲ್ಲರೂ. Very good. You and your wife are going to come on YouTube. Look at the way he's eating first. ಎಲ್ಲರೂ ನೋಡಿ ಹೇಗೆ ರೌಂಡಲ್ಲಿ ಕೂತು ಊಟ ಮಾಡ್ತಾ ಇದ್ದೀವಿ ಅಂತ. ನಿಮ್ಮ ಮನೆಯಲ್ಲೂ ಈ ಥರ ನೆಲದಲ್ಲೆಲ್ಲ ಕೂತ್ಕೋತೀರಾ ನೀವು? ನಾವಂತೂ ಎಲ್ಲಾದರೂ ಕೂತ್ಕೋತೀವಿ. ಕೆಳಗಡೆ ಅಂದರೆ ಕೆಳಗಡೆ, ಮೇಲ್ಗಡೆ ಅಂದರೆ ಮೇಲ್ಗಡೆ. ತುಂಬಾ ಸೂಪರ್ ಆಗಿ ಫಿಶ್ ತಿಂದೆ. ಇವತ್ತು ನಾನು ಅಲ್ಟಿಮೇಟ್ ಆಗಿರೋಂಥ ಊಟ ಮಾಡಿದೆ. ಆ ಬಂಗಡೆ ಮೀನು ಸಾರು, ಆಮೇಲೆ ಪಾಂಫ್ರೆಟ್ ಮೀನು, ಯಮ್ಮಿ ಆಗಿತ್ತು. ನೀವು ನಂಬ್ತಿರೋ ಇಲ್ಲೋ, ನಾನು 3 ಸತಿ ರೈಸ್ ಹಾಕೊಂಡೆ ಗೊತ್ತಾ. ಬಟ್ ಸ್ವಲ್ಪನೇ, ಬಟ್ ನಾನು ಚೆನ್ನಾಗಿ ತಿಂದೆ. ಆಮೇಲೆ ಏಡಿ ತಿನ್ಬೇಕಂತ ಆಸೆ ಇತ್ತು, ಬಟ್ ಏಡಿ ಇರಲಿಲ್ಲ. ಸೊ ಏಡಿ ಗೀ ರೋಸ್ಟ್ ಮಿಸ್ಸಿಂಗ್ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ದೀಪು? ಓಕೆ. ಆ್ಯಂಡ್ ಮಾಮಿ ಬೆಳಿಗ್ಗೆ ಏನದು ಪಲಾವ್ ಮಾಡಿದ್ರು, ಮಟನ್ ಸಾರು ಮಾಡಿದ್ರು. ಅದು ಕೂಡ ಟೇಸ್ಟಿ ಆಗಿತ್ತು. ದೀಪು ಪಾಪ ಸ್ವಲ್ಪ ಅನ್ವೆಲ್ ಆಗಿದ್ದಾರೆ, ಸ್ವಲ್ಪ ಕೋಲ್ಡ್ ಇದೆ ಅವ್ರಿಗೆ. ಸೊ ಸ್ವಲ್ಪ ಡಲ್ ಇದ್ದಾರೆ ಅವರು. ನಂದಲೆಸ್ ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಲಾ? Look at him, such a child, is very dull. ಪ್ಯಾಕಿಂಗ್ ಶುರು ಮಾಡೋಣ. ಸರಿನಪ್ಪ, ಇನ್ನೇನು ನಾಳೆ ಫ್ಲೈಟ್ ಇದೆ. ಸೊ ಪ್ಯಾಕಿಂಗ್ ಮಾಡಬೇಕು. ಸೊ ಎಲ್ಲರೂ ಮನೆಯವ್ರು ಸೇರಿ ನನಗೆ ಪ್ಯಾಕಿಂಗಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಲಗೇಜ್ ಇದೆ. ಅನ್ಕೊಂಡಿದ್ದೆ ಈ ಸತಿ ಎಲ್ಲ ಲಗೇಜ್ ಪ್ಯಾಕ್ ಮಾಡಬೇಕು ಅಂತ, ಬಟ್ ಇನ್ನೂ ನನ್ನ ಬಟ್ಟೆ ಎಲ್ಲ ಅಲ್ಲೇ ಇದೆ. ಎನಿವೇಸ್, ನಾವು ಬೇಗ ಪ್ಯಾಕ್ ಮಾಡಬೇಕು, ಬಿಕಾಸ್ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಬೇಕು. ಐ ಹೋಪ್ ಈ ಒಂದು ವ್ಲಾಗ್ ಫ್ಯಾಮಿಲಿ ಟೈಮ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.